ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಷ್ಟೋ ದಿನ ಆಯಿತು ವೀಡಿಯೋ ಹಾಕಿ. ಯಾವುದು ಗೇಮ್ ಸಿಗ್ತಾ ಇರಲಿಲ್ಲ, ಅದಕ್ಕೆ ಯೂನೈಟ್ ಹಾಕೋ ಬಂದಿದ್ದೀನಿ. ಯಾಕಂದರೆ ಇದು ನನ್ನ ಹತ್ರ ಮೊದಲೇ ಇತ್ತು. ನಮ್ಮ ಪೋಕಿಮಾನ್ ತೋರಿಸ್ತೀನಿ. ಅದೆಲ್ಲ ಫ್ರೀ ಫೈರ್ ಅಂತದೆ, ಆಡ್ಬೋದು. ಓಕೆ ಗೈಸ್, ನೋಡ್ತೀನಿ, ನಾಳೆ ಟ್ರೈ ಮಾಡ್ತೀನಿ. ಆದರೆ ಪಕ್ಕ ನಾನು ಗೇಮ್ ಪ್ಲೇ ಆಗಲ್ಲ ಗೈಸ್. ಪೋಕಿಮಾನ್ ಇದೆ, ಇದು ಪಿಕಾಚು, ವಿನಜರು, ಚಾರಸಾಡು, ಪಿಕಾಚು, ಮತ್ತು ನೈನ್ ಟೇಲ್ಸು, ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನೈನ್ ಟೇಲ್ಸ್. ಇದು ಸ್ಮೋಕೋ, ಲೊಕಾರಿಯೋ, ಇದ್ರ ಹೆಸರೇನೋ ಗೊತ್ತಿಲ್ಲ. ಮತ್ತು ಗ್ರೇನಿಂಜಾ, ಟ್ಯಾನೋಫ್ಲೇಮು, ಹಾಪ್, ಏನೋ ಹ್ಯಾಪು ಗೊತ್ತಿಲ್ಲ. ಮತ್ತು ಸರೋರಾ, ಸಿಂಗ್ರೇಸು, ಮತ್ತು ಗಾಡಿ ವಾಲೆಲ್ಲ ವರ್ಷಕ್ಕೆ ಸಿಕ್ಕಿರೋದು. ಓಕೆ, ವಿನಜರ್ನ ಲಾಬಿನ ಹಾಕಿದ್ದೀನಿ, ಗೊತ್ತಾಗಬೇಡ ಅಂತ. ಗಾಡ್ ಚಾಪ್ ತೆಗಿತಿದ್ದೆ, ಆದರೆ ನಾವೆಲ್ಲ ಬೇಡ ಅಂತ ಗಾಡ್ ಚಾಪ್ ತೆಗಿಲಿಲ್ಲ. ಆ ಥರ ಚೆನ್ನಾಗಿರೋ ಬಂಡಲ್ಸ್ಗಳಿದೆ. ಬಂತು ರೆಡಿ. ಇನ್ನು ಯಾರೋ 3 ಜನ ಕೊಟ್ಟಿಲ್ಲ, ಇನ್ನು ಒಬ್ಬ ಕೊಡಬೇಕು, ಕೊಟ್ಟ. ನೋಡಿ ಗಾಯ್ಸ್, ಮುಖಾಲಿ ಹಾಕೊಂಡು ಆಡ್ತೀನಿ. ಚೆನ್ನಾಗಿದೆ ಎಲ್ಲ ಬಂಡಲ್ಸ್ಗಳು, ಆದರೆ ನನಗೆ ಇದು ಇಷ್ಟ ಜಾಸ್ತಿ. ಚೆನ್ನಾಗಿದೆ, ಒಂಥರ ನೋಡೋಕ್ಕೆ. ಯಾವುದು ಗೆಂಗಾರು ನೋಡಿ, ಇಲ್ಲಿರೋದು ಲೊಕಾರಿಯೋ, ಮಿಸ್ಟರ್ ಮೈನು, ಆಬ್ಸೋಲೋ ಯಾವುದೋ ಗೊತ್ತಿಲ್ಲ, ಸ್ಲೋಬ್ರೋ, ಮತ್ತು ಇದು ಯಾವುದಿದು ಸಿಂಗ್ರೇಸು, ಮತ್ತು ಸ್ನೋರ್ಲ್ಯಾಕ್ಸು, ಗೆಂಗಾರು, ಕಾರ್ ಚಾಪು, ಬ್ಲಾಸ್ಟೋಯ್ಸು, ಮತ್ತು ಯಾವುದೋ ಗೊತ್ತಿಲ್ಲ. ಈ ಪೋಕಿಮಾನ್ ನಾನು ಎಲ್ಲೂ ನೋಡೇ ಇಲ್ಲ. ಪೋಕಿಮಾನ್ ಸೀರೀಸ್ ವೆರಿ ನೈಸ್. ನಾನು ಚೂರು ಸೌಂಡ್ ಕಮ್ಮಿ ಕೊಡ. ಫಸ್ಟ್ ಇದನ್ನು ತಗೊಂಡು ಇಕ್ತಾ ಇರಬೇಕು. ಗೈಸ್, ನಂದು ಫ್ರೆಂಡು ಚಾನಲ್ ಇದೆ, ಅದೇನೋ ಅವನ ಹೆಸರು ಏನೋ ಇಟ್ಕೊಂಡವನೆ. ನೆಕ್ಸ್ಟ್ ವೀಡಿಯೋಲಿ ನಾನು ಕಮೆಂಟ್ ಮಾಡ್ತೀನಿ, ಪ್ಲೀಸ್ ಅವನ್ನ ಸಬ್ಸ್ಕ್ರೈಬ್ ಮಾಡಿ. ಒಂದು ಫಿಲಮು ಬಿಡ್ತಾಯಿದ್ದಾನೆ ಅವನು, ಅಂದರೆ ಸುಮ್ಮನೆ ಕಾಮಿಡಿಗೆ. ಅದೇನೋ CN ಏನೋ ಅಂತ ಅವ್ನ ಫಿಲಮ್ ಹೆಸರು. ಪ್ಲೀಸ್ ಅವನ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನೆಕ್ಸ್ಟಲ್ಲಿ ಅವನದು ಚಾನಲ್ ಹೆಸರು ಹೇಳ್ತೀನಿ. ಫಸ್ಟ್ ಏನೋ ಇರೋದು ಡ್ರಾಯಿಂಗ್ ಅಂತ, ಆಮೇಲೆ ಏನಿದೆಯೋ ಗೊತ್ತಿಲ್ಲ, ನಾನು ನೋಡಿಲ್ಲ ನೀಟಾಗಿ. ನೋಡಬೇಕು, ನೋಡ್ಬಿಟ್ಟು ಹೇಳ್ತೀನಿ ಗೈಸ್. ಅಯ್ಯೋ, ಯಾಕೋ ಜಾಸ್ತಿ ಬೇಗನೆ ಸ್ನೋರ್ಲ್ಯಾಕ್ಸ್. ಇಕ್ರೋ ಹೇಳ್ತೀನಿ. ಎಷ್ಟು ಮನಗಿದ್ರು ಇವತ್ತು ಬಿಡ್ಬಾರ್ದು. ಇಕ್ರೋ ಹೇಳ್ತೀನಿ. ಬರೀ ಲಾಸ್ಟ್ ಎಸ್. ಇದು ಯಾರ್ದೋ ಓಸಿನ.
ಈಗ ಇದು ನೋಡಿ ಓ ಪಿ ಬಂತು, ಪವರ್ ಅಪ್ ಪಂಚು. ಇಲ್ಲೊಂದು ಯಾವುದೋ ಪೋಕೆಮಾನ್ ಬರ್ತೈತಿ, ಇನ್ನೂ ಬಂದಿಲ್ಲ. ನನಗಿದೆ ಇಷ್ಟ ಇದರಲ್ಲಿ. ಇಷ್ಟು ಬೇಗ ಆಗೋಯ್ತು. ಇದರಲ್ಲಿ ಇನ್ನೊಂದು ಬೋನ್ ರಶ್ ಇಷ್ಟ ನನಗೆ. ನೀವು ಪೋಕೆಮಾನ್ ಯೂನಿಟ್ ಆಡ್ಬೋದು, ಆದರೆ ಜಾಸ್ತಿ MB ಇರುತ್ತೆ. ಎಲ್ಲೋನಪ್ಪ. ಮತ್ತು ಗೈಸ್, ನಿಮಗೆ ನಿಂಜಾ ಬೈಕ್ ನೋಡಬೇಕು ಅಂತ ಆಸೆ ಇದ್ದರೆ DV ಅನ್ನೋ ಒಂದು ಚಾನಲ್ನ DV ಇನ್ ಕನ್ನಡ ಅಂತ ಹೊಡೀರಿ. ಅವ್ರ ಹತ್ರ ನಿಂಜಾ ಬೈಕ್ ಇದೆ, ನಾನು ನೋಡ್ತಿರ್ತೀನಿ ಅವರು ವಿಡಿಯೋಗಳು, ಚೆನ್ನಾಗಿ ಮಾಡ್ತಾರೆ. ಇವನ ಹತ್ರ ಯಾಕಿದೆ ಅಂತ ಗೊತ್ತಾಗ್ತಾಯಿಲ್ಲ. ಬ್ಲೂ ಕಲರ್ ಇವ್ರುಗಳೆಲ್ಲ ಏನಪ್ಪ ಪುಣ್ಯಗಳು. ಒಂದಪ್ಪ ನಮ್ಮ ಆಶೀಶ್. ಯಾರೋ ಬಾಕ್ಲು ತಡ್ತವ್ರಿ. ಇಡೀ ಗೈಸ್ ನೋಡೋದ ನಿಮಿಷ. ಏನು ಗಾಯ್ಸ್, 2 ಬೇಕು, ನಾನೇ ಮಾಡ್ಬಿಡ್ತೀನಿ. ಗಾಯ್ಸ್, ನನ್ನ ಫ್ರೆಂಡ್ ಒಬ್ಬ ಗೈಸ್ ಬಾಗಿಲು ತಡ್ತಾ ಬಿದ್ದಿದ್ದಾನೆ. ಇಕ್ರೋ ಹತ್ತಾ ಇರಬೇಕು. ಅಯ್ಯೋ ಗಾಯ್ಸ್, ನಾವೊಬ್ಬ ಎಂಥ ಎಡವಟ್ ರಾಜ ಅಂದರೆ ನೀರು ಚೆಲ್ಬಿಟ್ಟು ಬಿಸಿಲು ಮೇಲೆ ಗಾಯ್ಸ್ ಫುಲ್ಲು ಬಿಸಿಲು ಒದ್ದೆ ಆಗ್ಬಿಟ್ಟಿದೆ. ನೋಡಿ ಗಾಯ್ಸ್, ನನ್ನ ಫ್ರೆಂಡ್ ಚಾನಲ್ನ ಡ್ರಾಯಿಂಗ್ ಹಲ್ಕೋ ಡ್ರಾಯಿಂಗ್ ಹ್ಯಾಕೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಡ್ರಾಯಿಂಗ್ ಹ್ಯಾಕು ಅಂತ ಎರಡೂ ಸರ್ಚ್ ಮಾಡಿ ನನ್ನ ಫ್ರೆಂಡ್ ID ಸಿಗ್ಬೋದು ಅಲ್ಲಿ. ಈಗ ನಾವು ನಮ್ಮದು ಒಂದೋಗಿದೆ, ಅವ್ರದ್ದು ಒಂದೋಗಿದೆ. ಸ್ನೋರ್ಲ್ಯಾಕ್ಸ್ ಈ ಕಡೆ ದಾರಿಂದ ಬರ್ತವನೆ. ಒಂದು ಪಂಚು ಯಾರ್ದೋ ಹೊಸಿಕಿಲ್ಲ ಎತ್ಬಿಟ್ಟೆ ಗಾಯ್ಸ್. ಗಾಯ್ಸ್, ಹೊಸಿ ನನ್ನ ಮಗ ಬಂದ ಗಾಯ್ಸ್. ಇವ್ನು ನನಗಿಷ್ಟ ಇಲ್ಲ, ಯಾಕೆ ಗೊತ್ತಾ ಗಾಯ್ಸ್, ಮಾತು ಮುಂಚೆ ಎಲ್ಲಿ ತೊಗೊತಾ ಇರ್ತಾನೆ ಗಾಯ್ಸ್. ಇವನು ಪವರೇ ಅದು, ಆದರೂ ಇವನು ತುಂಬ ಲೇಸಿ ಪೋಕೆಮಾನ್. ಅದೇ ನಡಿಬೇಕು ಮುಂದೆ ಹೇಳ್ತೀನಿ. ಓಕೆ ಗಾಯ್ಸ್, ಅಲ್ಟ್ರಾ ಮೂವ್ ಬಂತು. ಯಪ್ಪ, ಅಂದರೆ ಅಲ್ಟ್ರಾ ಮೂವ್ ಅಲ್ಲ ಇದ್ರ ಹೆಸರು, ಪಾರಾಸ್ಪಿಯರ್ ಅಂತ. ಸುಮ್ಮನೆ ನನ್ನ ಫ್ರೆಂಡ್ಸೆಲ್ಲ ಅಲ್ಟ್ರಾ ಮೂವ್ ಅಂತಾರೆ. ಯಪ್ಪ, ಬಂದಿದೆ, ಭಯ ಆಗೋಯ್ತು. ಒಳ್ಳೆ ದಡಿಯಾನೆ ಥರ ಅವ್ನು ಗಾಯ್ಸ್. ಎಷ್ಟು ಬೇಕಪ್ಪ? 16. ನಮ್ಮ ಹತ್ರ 10 ಐತೆ. ನನಗೆ ಬ್ಲಾಸ್ಟರ್ಸ್ ಕಂಡ್ರೆ ಭಯ ಗಾಯ್ಸ್, ಆದರೂ ಅವ್ನು ಕಂಡ್ರೆ ನಾನೇನು ಇದ್ರಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೂ ಏನು ಇಷ್ಟ ಇಲ್ಲ ಅಷ್ಟೊಂದು. ಅವ್ನಿಗೆ ಇಟ್ಬಿಟ್ಟು ಅವ್ನಿಗೆ ಇಕ್ಬಾರ್ದು, ಸೀದಾ ಬೋಲ್ ಮಾಡಬೇಕು ಅಷ್ಟೇ. ಅಯ್ಯೋ ಆ ಕಡೆಯಿಂದ ಯಾವನು ಹಂಗೆಲ್ಲ ಆಡ್ತವನೆ. ಸೈಡ್ ಮ್ಯಾನ್ ಈ ಕಡೆ ಒಬ್ಬ ನಿಟ್ಟಕ್ಕೆ ಮಂಜ ಆಗಿಬಿಡ್ತು. ಆಗೋ, ನಾನು ಎಲ್ಲೋ ಇದ್ದೀನಿ, ಇವನ್ನೆಲ್ಲೋ ಹೊಡಿತು. ಉಯ್ಯೂ ಬಂದ ಓಡ್ರೋ ಶಿಷ್ಯ. ಅವ್ನು ಸರಿ ಇಲ್ಲ ಯಪ್ಪ. ಅಯ್ಯೋ ಗಾಯ್ಸ್, ಅವ್ನು ಹಾಕೊಂಡು ಆಡಿದ್ದೆ ಗಾಯ್ಸ್ ಟ್ರಯಲ್ ಮ್ಯಾಚಲ್ಲಿ. ಯಪ್ಪ, ಅವನದು ಅದೇನದು ಅಲ್ಟ್ರಾ ಮೂವ್, ಅದು ಹೆಸರು ಗೊತ್ತಿಲ್ಲ, ಅದನ್ನ ಕಂಟ್ರೋಲೇ ಮಾಡೋಕ್ಕಾಗಲ್ಲ ಗಾಯ್ಸ್, ನಿಜ ಹೇಳ್ತೀನಿ. ಬೇಕಾದ್ರೆ ನೀವು ಅವನ್ನ ಗಾರ್ಚಾಪ್ನ ಹಾಕ್ಕೊಂಡು ಆಡಿ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಅವನ್ನ. ಸಖತ್ ಹೆವಿ ಕಷ್ಟ ಅವನ್ನ ಕಂಟ್ರೋಲ್ ಮಾಡೋದು.
ಇವನು ಯಾರಪ್ಪ? ಫಸ್ಟು ನನಗೆ ಪೊಕಿಮಾನ್ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ, ಮರ್ತೋಗಿದ್ದೆ. ಮೊದಲು ಚಿಕ್ಕ ವಯಸ್ಸಲ್ಲಿ ನೋಡ್ತಾಯಿದ್ದೆ. ಆಮೇಲೆ ಇವನೇನೋ ಲೆಜೆಂಡ್ರಿ ಅಂದ್ಕೊಂಡೆ, ಯಾಕಂದರೆ ಆ ಕಡೆ ಲೆಜೆಂಡ್ರಿ ಬರ್ತಿದೆಯಲ್ಲ ಮಧ್ಯದಲ್ಲಿ ಜಾಪ್ಟರ್ಸು. ಆಮೇಲೆ ನನ್ನ ಫ್ರೆಂಡ್ ಹೇಳ್ದ, ನಾನು ಹೆಂಗೆ ಹೇಳ್ತೀನಿ, ನನ್ನ ಫ್ರೆಂಡ್ ಇದ್ದ ಪುನೀತ್ ಅಂತ ಹೇಳಿದ್ದೆ, ಒಂದು ಫ್ರೀ ಫೈರ್ ಇದರಲ್ಲಿ SK ಬ್ಯಾಡ್ ಬಾಯ್, ಅವನ ಫ್ರೆಂಡು ಮೋಹನ್ ಅಂತ, ಅವನದು ಐತೆ ಫ್ರೀ ಫೈರ್ ID. ಅವನ ಹೆಸ್ರೇನು ಮಾಸ್ಟರ್ ರಾಜ್ ಅಂತ. ಅವನು ಬಂದು ಹೇಳ್ದ, ಅದು ಇವೆಲ್ಲ ಲೆಜೆಂಡ್ರಿ ಅಲ್ಲ, ಮಧ್ಯದಲ್ಲಿ ಬರುತ್ತೆ ಜಾಪ್ಟಾಸು, ಅದೇ ಲೆಜೆಂಡ್ರಿ ಮೀನು ಅಂತ. ಅವರೆಲ್ಲ ಅಷ್ಟು ಮಾಡಿಕೋರು, ನಮ್ಗೆ ಇಷ್ಟು ಮಾಡೋಕ್ಕಾಗಿಲ್ಲ ಗಾಯ್ಸ್. ಏನೋ ಬ್ಲಾಸ್ಟ್ ರೈಸ್ ಏನೋ ಮಾಡ್ತಾವ್ನು ಕಿರಿಕು. ಎಲ್ಲಪ್ಪ ಇವನು ಗೆಂಗಾರು ಕಡೆ ಅವನು. ಅಯ್ಯೋ ಶಿಷ್ಯ ಗಾಡ್ ಚಾಕು ಇಕ್ಕಬೇಕು ಇವನ ಮೇಲೆ. RSP ಯೂಸ್ ಮಾಡೋದ ಗೈಸ್. 1 2 3 OP ಅಷ್ಟೇ ಗಾಯ್ಸ್. ಇದಕ್ಕೆ ನಂಗೆ ಇದಿಷ್ಟ. ನನಗೆ ಗ್ರೇ ನಿಂಜ ಎಲ್ಲ ಅಷ್ಟೊಂದು ಇಂಟ್ರೆಸ್ಟೆಡ್ ಯಾಕೆ ಗೊತ್ತಾ ಗೈಸ್, ಅಂದರೆ ಬೇಗ ಅದು ಆಗ್ಬಿಡೋಲ್ಲ ಗೈಸ್. ಅಂದರೆ ಇವಾಗ ನಾವು ಅಲ್ಟ್ರಾ ಮೂವ್ ಸಿಕ್ಕಿರುತ್ತೆ ಗೈಸ್, ಬೇರೆಯವ್ನ ಕೊಡೋಕೆ ಹೋಗಿ ಚೂರು ಅವ್ನು ಆ ಕಡೆ ಈ ಕಡೆ ಅಳಾಡಿದ್ರು ಹೋಯ್ತು ಗೈಸ್, ಅಷ್ಟೇ ಅಟ್ಯಾಕ್, ಅದು ಮುಗೀತು. ಯಾರಪ್ಪ ಹೆವಿ ಡ್ಯಾಮೇಜ್ ಕೊಡ್ತವ್ರೆ. ಅಯ್ಯಯ್ಯೋ ಓಡೋಬೇಡ ಶಿಷ್ಯಾಲೆ, ನಮ್ಗೆ ಯಾಕೆ ಬೇಕು ಸವಾಸ, ಈ ಬಾಟ್ನ ಹೊಡ್ಯಕ್ಕೆ ಹೋಗಿ ನಾವು ತಿತ್ತಿ ಹಾಕ್ಬಿಡ್ತೀವಿ. ನೋಡ್ರಿ ಗಾಯ್ಸ್, ಅವನು ಒಬ್ಬವನೇ, ನಾನೊಬ್ಬನೇ ಕಣ್ಣಿಗೆ ಕಾಣಿಸಿರೋದು ಬಾಟ್. ನನ್ನ ಮಕ್ಕಳು ಸುಮ್ಮನೆ ಸೀಕ್ರೆಟಾಗಿ ಹಂಗೆ ಮೇಂಟೈನ್ ಮಾಡಿಕೊಂಡು ಗೋಲ್ ಹೊಡಿತಾ ಇರಬೇಕು. ಗೋಲ್ ಶಿಷ್ಯಂದಿರು ಇನ್ನೂ ನಿಲ್ಲಿಸಿಲ್ಲ. ಪಾಯ್ಸನ್ ತೊಗೊಂಡು ಹೋಗ್ಬಿಡೋದ. ಅಯ್ಯಯ್ಯೋ ಬೇಡ ಓಡಪ್ಪ, ನಮಗೆ ಸಾರ್ ಬೇಡ, ಓಡೋ. ಇಬ್ಬರು ಬಿದ್ದವ್ರು ಹಿಂದೆ ರಾಕ್ಷಸ. ಅಯ್ಯಯ್ಯೋ ಯಪ್ಪ, ನನ್ನ ಮಕ್ಕಳು 4 ಜನನೂ ಬಂದು ಇಕ್ತವ್ರಲ್ಲಿ. ಅಯ್ಯಪ್ಪ ಹೋಗೋ. ನಾವೇ ಏನೂ ಮಾಡೋಕ್ಕಾಗಲಿಲ್ಲ, ಇವನು ಹೋಗಿ ಏನು ಮಾಡ್ತಾನೆ, ಏನು ಕಿತ್ತಾಡೋಕ್ಕಾಗಲ್ಲ. ಗೈಸ್ ಟೀಮಲ್ಲಿ ಮೈನು ಇಲ್ಲ, ನಮ್ಮ ಟೀಮಲ್ಲಿ ಇರೋದು ಇಷ್ಟು ಮೈನು ತಿಂದರೆ ಸೊಪ್ಪಿ ಗೈಸ್. ಸೈಕೋ ಕಣ ಶಿಷ್ಯ ಏನೋ ನಿನ್ನ ವಿಷಯ. ಶಿಷ್ಯ ಇಲ್ಲೊಬ್ಬ ನೋಡ್ಕೊಡ್ರೋ, ನಾನು ಅಲ್ಲೋಗಿ ಹೋಗ್ತೀನಿ. ಯಾವನು ಬಾಟ್ ನನ್ನ ಮಕ್ಕಳಿಗೆ ಎಲ್ಲ ಅವ್ರ ಮೇಲೆ ಬಿದ್ದವ್ರೆ. ಇವಾಗ ನೋಡಿ ಗಾಯ್ಸ್, ಏನು ಗೊತ್ತಾ, ಒಬ್ಬ ಅಲ್ಲಿ ನಿಂತಿರ್ತಾನೆ ಗಾಯ್ಸ್, ಸುಮ್ಮನೆ ಅವ್ರು ಧ್ಯಾನ ಮಾಡ್ತಾ ಇರೋಕ್ಕೆ. ಆಮೇಲೆ ಈ ಕಡೆಯಿಂದ ಬಂದ್ಬಿಟ್ಟು ಗೋಲ್ ಹೊಡೆದ್ಬಿಡೋದು ಗಾಯ್ಸ್, ಅಷ್ಟೇ ಸೀನು. ಒಪ್ಪಿ ಸೈಕೋ, ನಾನು ಒಬ್ಬನೂ ಗೋಲ್ ಮಾಡೋಕ್ಕೆ ಬಿಡೋಲ್ಲ ಗಾಯ್ಸ್, ಒಬ್ಬನೂ ಗೋಲ್ ಮಾಡಬಾರ್ದು. 3 2 1 ಅಷ್ಟೇ ಗಾಯ್ಸ್, ಮುಗೀತು. ಕೇಲ್ ಖತಮ್ ಪೆಸಾಸಮ್. ಯಾವೊಂದು ಟೈ ಆಗ್ಬೇಕು ಗೈಸ್, ಒಂದ್ಸತಿನೂ ಟೈ ಆಗಿಲ್ಲ. ಗಾಯ್ಸ್ ಅಂದರೆ ಗಾಯ್ಸ್ 3 ಪಾಯಿಂಟಲ್ಲಿ ಸುತ್ತೋದು. ಹೋಯ್ತು ಕೋವಿಲ್ಲ. ಆದರೂ 15 ಲೆವೆಲ್ಗೆ ಬಂದೆ. ಬ್ಯಾಟಲ್ಲಿ ಅವನು ಮತ್ತೆ ಮಾಡ್ತಾನೆ. ಹೋಸಲು ಯಾವನ್ ಮನ್ಸು ಬರ್ತಿತ್ತು ಗಾಯ್ಸ್ ಬ್ಯಾಟಲ್ ಆಡೋಕ್ಕೆ, ಮೂಡಿಲ್ಲ. ಇದೇನಪ್ಪ ಚಡ್ಡಿ ಸಿಕ್ಕೈತೆ, ಅದು ನಿಕ್ಕೊಂಡು ನಾವೇನು ಮಾಡೋದಲ್ಲ. ಇಷ್ಟು ಬೇಗ ಹಾಕೋದೈತಾ, ಮದ್ರೆ ನಾವೊಂದು ಬಂಡಲ್ಲೇ ತೆಗಿಬೋದು. ಚಡ್ಡಿ ಇಕ್ಕೊಂಡು ನಾವೇನು ಮಾಡೋದ, ಲುಂಗಿ ಡ್ಯಾನ್ಸ್ ಆಡೋದ, ಅದಕ್ಕೆ ಲುಂಗಿ ಬೇಕು. ಸಾರಿ, ಯಾವ ಬಂಡಲ್ ತೆಗಿಯೋದ, ಇದು ತೆಗಿಯೋದ. ಎಷ್ಟೈತಪ್ಪ ನಮ್ಮ ಹತ್ರ, ಲೋ ಬಜೆಟ್ ಇರೋದು ಇದೇ ಸಾಕೈತಿ.
ಒಪ್ಪಿ ಬಂತು ಶಿಷ್ಯ. ನಮಗೆ ಇದಾಕಬೇಕು. ಶರ್ಟಲ್ಲಿ ಇದು ಭಾರಿಯಾಗೈತೆ. ಗ್ಲೌಸ್ ಯಾವ್ದಾರ ನೀಟಾಗಿರೋದು ಹಾಕ್ಬೇಕು. ನಮಗಿದೆ ಸೈಕೋ ಬೇಡ, ನಮಗಿದೆ ಸೈಕೋ. ಬಲ್ಬಾಸರ್ ಬೇಕೈತೆ. ಇದೆ ಅಲ್ಲಿ ನಿಂಜಾ ಶೂಸು, ಸಾಕ್ಸ್ ಯಾವುದೋ ಒಂದು ಇರಲಿ. ಇದೆ ಹೇರ್ ಸ್ಟೈಲ್ ಒಂದು ಚೇಂಜ್ ಮಾಡಿಬಿಟ್ರೆ ಆಯಿತು. ಗೋ, ಇದೆರಡು ಒಂದೇನಾ? ಹಾಗಾದರೆ ಇದನ್ನು ಚೇಂಜ್ ಮಾಡಿದ್ರೆ ಹೋಯ್ತು ಶಿಷ್ಯ. ಏನೋ ಇದು ಅಸಹ್ಯವಾಗೈತೆ. ಇದಾಕೋಣ ಅಂದರೆ ಅದಾಗಲ್ಲ. ಆದರೂ ಇದೇ ಸೈಕಾಗೈತೆ. ಓಕೆ ಗೈಸ್, ಬೈ ಬಾಯ್. See you tomorrow in the next video.